ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯವ ತೋರುವ ಶ್ರೀನಿಲಯೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಪರ್ಣಿಕ ತೀರದಲ್ಲಿ ನೆಲ ನಿಂತ ಅಂಬಿಕೆ ಶ್ರೀಕೊಲ್ಲೂರ ವರದಾತೆ ಅಂಬೆ ಜಗದಂಬೆ ಕರುಣೆ ನೀಡುವವಳು ಅಮ್ಮ ನಮ್ಮಮ್ಮ जगजननी सर्वमङ्गलमाङ्गल्ये शिवस्वरूपिक जगजननी सर्वमङ्गलमाङ्गल्ये कोलापुर ऋषि पूजिते शारदे शैलाद्रिसुते कोलापुर ऋषि पूजिते शारदे शैलाद्रिसुते सौपर्णिका ತೀರದಲ್ಲಿ ನೆಲೆ ನಿಂತ ಅಂಬಿಗೆ ಶ್ರೀಕೊಲ್ಲೂರ ವರದಾತೆ ಅಂಬೆ ಜಗದಂಬೆ ಕರುಣೆ ನೀಡುವವಳು ಅಮ್ಮ ನಮ್ಮಮ್ಮ ಕನ್ನಡ ನಾಡಿನ ಭಯಾಂಬೆ ಅನ್ನದಾನೇಶ್ವರಿ ಶ್ರೀಮಾತೆ ಕರುಣಿಸು ಜನನಿ ಶ್ರೀ ಮೂಕಾಂಬೆ ಕರುಣಿಸು ಜನನಿ ಶ್ರೀ ಮೂಕಾಂಬೆ ಶ್ರೀಕೊಲ್ಲೂರ ವರದಾತೆ ಅಂಬೆ ಜಗದಂಬೆ ಕರುಣೆ ನೀಡುವವಳು ಹಲೋ ಹಲೋ ನಮ್ಮ ಸ್ವಯಂ ಸೇವಕರು ದಯಮಲ್ತ ಗಮನಿಸಾಲೆ ಭಾರಿ ಎಡ್ಡೆ ಬೇಲೆ ಮಲ್ದಾರು ಭಾರಿ ಪೊರ್ಲುದು ಬಳಸೋದು 1,000 ಜನ ಸುಧಾರಿದ್ದಾರೆ ಸಂತೋಷ ನಿಕ್ಲೆ ಮಾತು ದೇವರ ಎಡ್ಡೆ ಮಲ್ಪಾಡು ಮಾಡೋದು ಅಂಕಲು ದೇವರ ಪ್ರಾರ್ಥನೆ ಮಾಡ್ತಾನೋ ಅಂಚನೆ ನಮ್ಮ ಒಂಜಿ ಬೇಲೆ ಬಾಕಿ ಆತಂದೆ ಮುಲ್ಪ ಒಂಚೂರು ದೇವರೇ 4 ಗಂಟೆಗೆ ದೇವರನ್ನ ಪೂಜೆ ಆಗೋಡು ಆಯ್ತದ ನಟ ಒಂಚೂರು ಒಂದು ನೈರ್ಮಲ್ಯ ಆಗೋಡು ಇದು ಟೇಬಲ್ ಚೇರ್ ಮತ್ತು ಅಟ್ಟಿಬಾರ್ದು ದಿಗೋಡು ನೆಟ ಒಂಚೂರು ಕ್ಲೀನಿಂಗ್ ಆಗೋಡು ಅಂಚ ನಿಗಲ ಸಹಕಾರ ಅಂತ ಬೋರ್ಡು ದಯಮಲ್ತ ವಾಲಂಟಿಯರ್ಸ್ ಅಲ್ಪ ಕೆಬಿ ಕೊಡ್ದಕ್ಕೆ ಏನಂತ ದಯಮಲ್ತ ಒಂದು ಚೂರು ಇಂಚು ಬೆಲೆ ಒಂತ ಬರ್ತು ಒಂದು ಅರ್ಧ ಗಂಟೆದ ಬೆಲೆ ದಯಮಲ್ತ ಬೆಲೆ ಕಡೆ ಮುಜಲ್ ಜಾಂತಿನ ಕುಡಲ ಪೊಲ್ಲು ಕನೋಟು ಎನೆಯ ಕೃಷ್ಣ ದೇವರ ಪೊಲ್ಲು ಕಡೆ ಮುಜಲ್ ಜಾಂತಿನ ಕುಡಲ ಪೊಲ್ಲು ಕನೋಟು ಎನೆಯ ಕೃಷ್ಣ ದೇವರ ಪೊಲ್ಲು கண்ண பாப்போனே போந்து மனசி ஜல்மெனே ஆண்டு ஜல்மொகில் மெனு ஆண்டு ஆ பொருள் தூது கண்ண பாப்போனே போந்து மனசி ஜல்மென ஆண்டு ஜல்மொகில் மெனு ஆண்டு ಆ ಪೊರ್ಲು ತೂದು ಇಣೆ ದಾಂತಿ ಪೊರ್ಲ ಪುತ್ತೊಳಿಗೆ ಕೈ ಸೇರುಂಡು ಇಣೆ ದಾಂತಿ ಪೊರ್ಲ ಪುತ್ತೊಳಿಗೆ ಕೈ ಸೇರುಂಡು ಏಳೇಳು ಮಾಲೋ ಕೊಡಿ ಪೊರ್ಲು ನೋಟು ತೂಯನೆಯ ಕೃಷ್ಣದೇವರ ಪೊರ್ಲು ಕಡೆ ಮುಜಲ್ ಜಾಂತಿನ ಕುಡಲ ಪೊರ್ಲು ಕನೋಟು ತೂಯನೆಯ ಕೃಷ್ಣದೇವರ ಪೊರ್ಲು
തെളിക്കര മോണെ കോളി പറന്നെടു കെമ്പു ನಿಮ್ಮ ಬಾಮೋ ಹೊಸ ತಾಮರೆಡು ಮುತ್ತು ಮುಗುಲು ತೆಲಿಕೆದ ಮೋಣೆ ಕೋಳಿ ಪರಂದೆಡು ಕೆಂಪು ನಿಮ್ಮ ಬಾಮೋ ಅಷ್ಟಮಿದ ತಿಂಗೊಳ್ದ ಬಿಂಬೋ ಆಸಿರಿ ಮುಂದೋ ಅಷ್ಟಮಿದ ತಿಂಗೊಳ್ದ ಬಿಂಬೋ ಆಸಿರಿ ಮುಂದೋ ತಮ್ಮೆನದ ಕತ್ತುರಿತ ಕೊಲ್ಲ ಬೋಟು ಕನೋಟು ತೂಯನಿಯ ಕೃಷ್ಣದೇವರ ಪೊಲ್ಲು ಕಡೆ ಮುಜಲ್ ಜಾಂತಿನ ಕುಡಲ ಪೊಲ್ಲು ಕನೋಟು ತೂಯನಿಯ ಕೃಷ್ಣದೇವರ ಪೊಲ್ಲು மயிலு பீலிடு சிங்கரிதின சிறி முடிக்கட்டு உங்கிலுங்கில குரடு சிங்காரதுருள்ளோ மயிலு பீலிடு சிங்கரிதின சிறி முடிக்கட்டு உங்கிலுங்கில குரடு சிங்காரதுருள்ளோ கண்டடு வனமால கை தொஞ்சி சிறி புரலு ಕಂಟಂಡು ವನಮಾಲೆ ಕೈಟೊಂಜಿ ಸಿರಿ ಪುರಲು ನಿಮ್ಮ ಸೊಂಕಿನಗಳಿಗೆ ಜಗೋನೆ ಮರುಳು ಕನೋಟಿತ್ತು ಎನಿಯ ಕೃಷ್ಣದೇವರ ಪೊರ್ಲು ಕಡೆ ಮುದಲ್ ಕಾಂತಿನ ಉಡಲ ಪೊರ್ಲು ಕನೋಟಿತ್ತು ಎನಿಯ ಕೃಷ್ಣದೇವರ ಪೊರ್ಲು ಮಂಜಲರು ರಂಗು ಮಾಣಿಕೊದ ಒಡ್ಯಾಣೋ ಗೆಜ್ಜೆ ಗಿಲಿ ಗಿಲಿಯಂತಿ ಕಾಲ ಕಡವು ಮಂಜಲರು ರಂಗು ಮಾಣಿಕೊದ ಒಡ್ಯಾಣೋ ಗೆಜ್ಜೆ ಗಿಲಿ ಗಿಲಿಯಂತಿ ಕಾಲ ಕಡವು ಮೆಯಿ ಕೈಟು ಮೆಂಚುಳ್ಳ ಪದ್ಯ ಇಡು ಮೆರೆಯುನ ಮಿಂಚುಳ್ಳ ಪದ್ಯೆಯಿಡು ಮೇರೆಯುನ ಕೊಲ್ಲಬೂತಿನ ಕಣ್ಣು ಕೊಂಡು ತೂಯೇ ಎದೆ ತುಳಯಿ ನಿಲಮಳ್ತೆ ಕೊಲ್ಲ ನಿಧಿ ಸಾರ್ಪತಿಯಾಗಿ ಬೋಟ ನನದಾದ ಬೇತೆ ಬಯಕೆ ಕನೋಟು ತೂಯನಿಯ ಕೃಷ್ಣದೇವರ ಪೊಲ್ಲು ಕಡೆ ಮುದಲ್ ದಾಂತಿನ ಉಡಲ ಪೊಲ್ಲು ಕನೋಟು ತೂಯನಿಯ ಕೃಷ್ಣದೇವರ ಪೊಲ್ಲು Amri
ഉഷസ്സിൽ ഉണരുന്ന മൂകാംബേ ദേവി ഉറവായ അറിവിന്റെ തേൻ പകരൂ മൊഴികളെ മുത്താക്കും ദേവിയിൽ നാവിൽ പാടാൻ നിന്നാമം അലിയിക്കൂ അമ്മേ നാരായണ ദേവി നാരായണ ലക്ഷ്മി നാരായണ ഭദ്രേ നാരായണ അമ്മേ നാരായണ ദേവി നാരായണ ലക്ഷ്മി
खातिर तड़पे पहले से ही क्या उसे तड़पाना। ओ जालिमा, ओ जालिमा, जो तेरे इश्क में बहका पहले से ही क्या उसे बहकाना। ओ जालिमा, ओ जालिमा, 16 बरस के 2 कदम
ಲೋಕ ಕಲ್ಯಾಣಾರ್ಥವಾದ ದೇವರ ಸಕಾಲ ಕೂಡ ವರ್ಷ ಆ ಮೂಲಕವಾದ ಬೆಳೆ ಆ ಮೂಲಕವಾದ ಸುಗಂಧ ಆ ಮೂಲಕವಾದ ಸತ್ಯುಕ್ತ ಆ ಮೂಲಕವಾದ ಐಕ್ಯತೆಯನ್ನು ಕೋರ್ತು ಮೇಲ್ಕಾಲಗಳ ಗ್ರಾಮ ರಾಷ್ಟ್ರ ಕಾಲೋಡ ದೇವರ ಸುದೀಕ್ಷಣ ಅನುಗ್ರಹ ಸಂಕಲ್ಪ ಧಾರಣೆ ಮತ್ತೊಂದು ಜೋಡ ದೇವರೇ ಪ್ರತಿಷ್ಠಾಪನೆ ಮತ್ತ ಮೃದಂಗಭೂತವಾದ ಶುದ್ಧಿಗುಡಾಗಿ ಪೂಜಿತಾರಾಯಣ ಮಹಾಗಣಪತಿ ಮತ್ತೊಂದು ಪೃಥ್ವಿನಾರಾಯಣ ಮತ್ತು ದೇವರ ಮತ್ತೊಂದು ಕಲಶೋಡ ಕಲ್ಪೋತ್ತರದಿಂದ ಆವಾಹನೆ ಮತ್ತೊಂದು ಕಲ್ಪೋತ್ತರ ರೀತಿಯ ಪೂಜೆಗೆ ತ್ರಿಕಾವಡ ಅರ್ಪಣೆ ಮತ್ತಲೆಗನೆ ದೇವತಾ ಪ್ರೀತ್ಯರ್ಥವಾದ ಸಮಸ್ತ ಭಕ್ತಿಯನ್ನ ಮಕಲಗಳ ಇಷ್ಟಾಶಕ್ತಿಗಳಾದ ಮಹಾರಂಗ ಪೂಜೆದ ಒಟ್ಟುಗು ಈಗ ದಿವಸೋಡು ದೇವರಿಗೆ ಪ್ರಸನ್ನ ಪೂಜೆ ಆ ಬಳಿಕ ಮಹಾಗಣಪತಿ ಹೋಮ ಆ ಬಳಿಕ ದೇವರಿಗೆ ಪ್ರಸನ್ನ ಪೂಜೆದ ಒಟ್ಟುಗು ಅನ್ನದಾನಾದಿ ವಿಧಾನ ಮಾತ್ರ ಮತ್ತೊಂದು ಈ ಪ್ರಸನ್ನ ಅವಸಾನಾಂಗಭೂತವಾದ ಉದ್ವಾಸನಾಂಗವಾದ ದೇವರಿಗೆ ಪ್ರಸನ್ನ ಪೂಜೆಯ ಅರ್ಪಣೆ ಮತ್ತಲೆ ಕಾಂಡು ಮಾತೆರಟ್ಟು ಸೇರವನ್ನು ಕರ್ತವ್ಯ ಹಿರಿಯನ್ನ ಮಾತ್ರವೇ ಮತ್ತಿತ್ಯ ಒಟ್ಟು ಕರೆದು ಕಲಿಕಾಲದ ಎಣ್ಣೆಗಳ ಸಮರ್ಪಣಾದಿದ್ದಂಡ ಕೆಟ್ಟಯಿಂದ ರೇಖಾಯಿಕ ದ್ವಾಪರಿಗಳು ಬಂದಲೆಗನೆ ತಪಸ್ಸೆಯಾಗಿ ಯಜ್ಞೆಯಾಗ ಮಾತ ಒರಿ ಒರಿ ಮಂತ್ರ ನಡಪಣ್ಣಿಂದ ಅರ್ಥ ಕಲಿಕಾಲ ಗನಗ ಒರಿ ಸೇರಿದ ಮಕ್ಕಳ ಕರ್ತವ್ಯವೇ ಒಂದು ಸಂಘೀಯ ಶಕ್ತಿ ಪ್ರೌಯುಗಿ ಪಡೆದು ಕಲಿಕಾಲಗ ಸಂಘ ಸೇರಿದ ಕರ್ತವ್ಯ ಮಾಡ್ಕೊಡೋ ಪಡೆದಿರಿ ಅಂಕ ತಲೆ ಮಾತ್ರ ಸೇರಿದ ಮಂತ್ರಿ ಪೂಜೆನು ದೇವ ಪೂಜಾ ಯಜನ ಸಂಗತೀಕರಣೇಶ್ವರ ಪಡೆದು ಮಾತ್ರ ಸೇರಿದ ಮಕ್ಕಳ ಯಜ್ಞಾಂತ ಪಡೆದಿರಿ ಅಂಕ ಲೋಕಗೆ ಯಜ್ಞ ಅವತ್ತು ಮತ್ತು ಏಕಮಾತ್ರ ದೃಷ್ಟಿಯಲ್ಲಿ ಒಂದು ಮತ್ತಮ ಏಕೀಕೃತವಾದ ಜಾಗೃತಿ ಕೇಂದ್ರೀಕೃತವಾದ ಸ್ವಲ್ಪ ದೇವರಿಗೆ ಕೂಡ ಪ್ರಸನ್ನ ಪೂಜೆನೆ ಆಯಾಯ ಆ ಪಠ್ಯ ಬರಕ್ಕೆ ಮಾತಾ ದೇವರಿಗೆ ಸಕಾಲ ಅರ್ಪಣೆ ಮಾಡ್ತಿಲೆ ಕಾಂಡು ಅರ್ಥಾತ್ ಗಣಪತಿ ದೇವರಿಗೆ ಮಾಡ್ಕೊಡಾರು ಪುಣ್ಯ ಪುರುಷಾರ್ಥ ಕೊಟ್ಟೆಯನ್ನು ಒಟ್ಟುಗು ಜ್ಞಾನ ಕೊಟ್ಟೇರಿ ಕಲ್ಪಿಸಿದ್ದಿ ವಿಘ್ನಕಂಠಗಳ ನಿವೃತ್ತಿ ಮತ್ತು ಕೊಟ್ಟೇರಿ ಏನು ಸಾಧಕೆಯನ್ನು ಒಳ್ಳೆನ ಆಯ್ನ ಜೀವನದ ಸಾಧನೆ ಅರ್ಥ 25 ವಿಶೇಷ ತತ್ವಗಳು ಸೇರಿದ ಶರೀರ ಪ್ರಾಪ್ತಿ ಆತಂಡು ಜಗತ್ತಲ್ಲಾಗಿ 25 ತತ್ವಗಳು 5 ಭೇದವಾದ 25 ಸೇರಿದುಂಡು 21ನೇ ತತ್ವಾದ ಇತ್ತಂಡ ಐಕ ಅವಕಾಶ ಆಕಾಶತ್ವಾದ ಪಡ್ಪಡ ಅವಕಾಶ ಇದ್ದಂಡ ಮನುಷ್ಯನ ಜೀವನ ಇದ್ದಿ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಪಂಡಿ ಪಂಚಭೂತಾತ್ಮಕವಾದ ಈ ಪ್ರಪಂಚ ಇಪ್ಪಣ ಐಕ ಮುಖ್ಯತತ್ವ ಇತ್ಯಾದಿ ಆಕಾಶತ್ವ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನಿ ಆಪಃ ಅಗ್ನಿ ಪೃಥ್ವಿ ಪೃಥಿವ್ಯಾ ವರುಣದಯ ಪಂದು ಜಗತ್ತು ಸೃಷ್ಟಿ ಆಗಿ ವಿಧಾನಮಾನ ಉಪನಿಷತ್ತು ಪಡೆದುಕೊಂಡು ಐಕ ಮುಖ್ಯತತ್ವ ಮುಖ್ಯತತ್ವ ಆಕಾಶತತ್ವಗಳು ಅಭಿಮಾನಿಯರಿಗೆ ನಗ ನಮ್ಮ ಗಣಪತಿ ದೇವರಿ ಅಂತ್ಯ ಗಣಪತಿ ದೇವರಿನ ಆದಿರ ಆರಾಧನೆ ಕಂಡ ನಂಗೆ ಕೂಡ ಸಾಧನೆ ಮೂಲಾಧಾರ ಸ್ತೋತ್ರೀತ್ಯ ಪಡೆದು ಏಹೊಡೆಪಡಿಸಿದ ಮೂಲಾಧಾರದ ಕೊರಗು ಕಾರ್ಯ ಅಭಿಮಾನಿಯಾಗಿದ್ದ ಅವರ ನಮ್ಮ ಜೀವಯೋಗ್ಯತೆಗೆ ಅನುಸಾರವಾದ ಓಡಾಪಡಿಸಿದ ಪ್ರಯತ್ನ ನಮ್ಮ ಕೈಗೆ ಮಲ್ಪಾದು ಸಾಧನೆ ಮಲ್ಪಾದು ಇವರ ಸಾರ್ಥಕ್ಯ ಅನುಗ್ರಹ ಮಲ್ಪಿರುವುದರ್ಥ ಐದು ಜೋಗಳ ಹೆಸರು ಊಟು ಗಣಪತಿ ದೇವರ ಮಕ್ಕಳ ಉಪದೇಶ ಕೊಡುದು ಗಣಪತಿ ದೇವರ ಸ್ತೋತ್ರ ಮಲ್ಪಾದು ವಿದ್ಯಾರಂಗ ಮಲ್ಕಂಡ ಆ ವಿದ್ಯೆಯಿಂದ ಅವರ ಆಯ ಕಾರ್ಯಸಾಧನೆ ಮಲ್ಕೊಂಡ್ರೆ ಕಾರ್ಯಸಾಧನೆಯಿಂದ ಅವರ ಆಯ್ನ ಕೀರ್ತಿ ಜೀವನ ನಂತರೊಳ್ಳ ಒರಿದು ಬರ್ಕೊಂಡು ಆ ಕಾಲ ಪರ್ಯಂತವಾದ ಸಾಧಕಿಯಾದ ಇಬ್ಬರ ಕೊಡಾದು ಗಣಪತಿ ದೇವರನ್ನು ಪ್ರಥಮದ ಪ್ರಾರ್ಥನೆಗೆ ಅವಕಾಶ ಮಾತ್ರ ಕೊಟ್ಟೇರಿ ಅಂತಿ ಪುನಗ ನಮ್ಮಲ್ಲ ಆ ಗಣಪತಿ ದೇವರ ಅನುಗ್ರಹ ಪಡೆದುಕೊಂಡ್ರೆ ಈ ಒಂದು ದೌತಿ ಪರ್ವಕಾಲದ ಆಯ್ಕೆ ಮತ್ತೊಂದು ಅನೇಕರಿಗೆ ಧರ್ಮ ಕರ್ತವ್ಯನು ಮಾತ್ರ ಸೇರಿದ ದೇವರ ಮೇಲಾದ ಅರ್ಪಣೆ ಮತ್ತೊಂದುಳ್ಳ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನಾಗೇನ ಭಾಗ್ಯೇನ ಮಹಿಮಹೀಶಾ ಬಂದು ಮಾತ್ರೆಗಳ ಹೆಡ್ಡೆ ಆವಡ್ಕೊಂಡು ಏಕಮಾತ್ರ ಕೃಷ್ಣ ಪಡ ಇಪ್ಪುಣ ಐಕೋಟು ಏನು ಜಗತ್ತನ್ನು ಪರಿಪಾಲನೆ ಮಾಡ್ಕೊಳ್ಳೋ ನಿತ್ಯ ಮಹಾಕಾವ್ಯದ ಪುಣ್ಯಕ ಮಾತು ಒಳ್ಳೆರ ಅಕಲಿಗೆ ಸತ್ವಗಳ ಅಕಲಿಡ ಅವರ ಎಡ್ಡ ರೀತಿ ಆ ಒಂಜಿ ಪ್ರಜೆಗಳಿನ ಆವರಣ ನಿತ್ಯ ಚೈತನ್ಯದ ಅಕಲೆ ವರ್ಗಲೆ ಕಾವಡು ಐಕೆ ಒಟ್ಟುಗು ಸರ್ವೇ ಕೃಷ್ಣ ಸಂತು ಪದ್ಯಗಳು ಮಾತಾ ಸುಖಿಗಳಾದಿಪ್ಪಡು ಸರ್ವೇ ಸಂತು ನಿರಾಮಯಾಹ ಏರಿಗಳ ರೋಗರು ದಿನ ಬಾಧಿಪಂದು ಇಕ್ಕೊಡು ಸರ್ವೇ ಭದ್ರಾಣಿ ಪಶ್ಯಂತು ಮಂಗಳ ದುರ್ಬಲೆ ಕೈಕೊಡು ಇಂದಿತ್ತೀವ ಸಚ್ಚಿಂತನೆ ಒಂದು ದೇವರಿಗೆ ಕಾರಣ ಆರಾಧನೆ ಮತ್ತು ಇವನ ಅತಿರಿಕ್ತ ಒಂದು ದೋಷ ಭಾಗ ಮಾತ್ರದಿಂದ ಸಮಾಸದ ದೇವರ ಅವರಿಗೆ ಪರಿಹಾರ ಮತ್ತು ಕೊರತೆಯನ್ನು ಒಟ್ಟುಗು ಓಡಿಡಲಾಗಾಯ್ತು ಈ ಪರ್ಯಂತವಾದ ಏಕೆ ಧರ್ಮ ಕರ್ತವ್ಯ ಹೊರತುಪತ್ತಿಯಿಂದ ಅನ್ನದಾನಂ ಕರವು ಭಕ್ತಿ ಅನಪಾಯಂ
ವೇದದ್ವಯಂ ಕೊಡದು ಜಗತ್ತು ಏದು ಧರ್ಮ ಕರ್ಮಾಚರಣೆ ಮಲ್ಪರಕೊಂಡಲ ಅಪಾಯೋಡು ಸಹಿತವಾದೊಂದು ಅರ್ಥ ಅಪಾಯ ಇಪ್ಪನ್ನು ಇಂಚಿನಾಕ ಎನ್ನಗ ಯಾವ ದೇವರಿನ ಆರಾಧ ಮತ್ತು ನಗಲ ಹರಿಸ್ಪ್ರಾಣಿನ ಚಿತ್ತೊಡು ಒಂದು ಮಲ್ಪುಣ ಆ ಕರ್ತವ್ಯದ ಪೂರ್ಣಾರ್ಥವಾದ ಅನ್ನದಾನ ಮಲ್ಪುಣ ಐದಾವರ ಅನಪಾಯ ಒಂದೆರಡು ಅಪಾಯ ಇಂಚಿನ ಬಂದೇರಿ ಅಂಚಿಕ್ಕೆ ಅಡ್ಡು ಸೇವಲ ಇದಾಗಡಿ ಭಜನೆ ಮತ್ತೊಂದು ದೇವರ ಗಣಸಂಕೀರ್ತನೆ ಮತ್ತೊಂದು ದೇವರ ಅವತಾರ ಲೀಲೆಯಲ್ಲಿ ಕೊಡಲಿ ಒಂದು ಭಯದ ಮತ್ತೊಂದು ಒಂದು ದೇವರಿಗೆ ಇಂಚ ಕಷ್ಟಗಟ್ಟಲ ಸೇವೆ ಇಂಚ ಒಂದ ಅவை ಮಾನಸಿಕವಾದ ಮಾತರೊಟ್ಟು ವಿಧಾನಕ್ಕೆ ಯಥಾವಧಿ ಅರ್ಪಣೆ ಮಕ್ಕಳೇ ಕಾಂಡು ಮತ್ತಿಂಗಿದ್ದೇಕೆ ನೆವೆಡು ಮತ್ತಿಂಗಿಕ್ಕೆ ಜೀವನ ಅತಿ ದೋಷಪಾಗೊಳಿಸಿಕೊಂಡ ದೇವರಿಗೆ ಕಂಡು ಲೆಗನೆ ಮೇಲ್ಕಾಲದು ಇನಿಮುಟ ಈ ಜಾಗಡು ಆ ದೇವರ ಕರ್ತವ್ಯ ಹೊರತು ಮತ್ತೊಂಡ ಮೇಲ್ಕಾಲದ ಕಾಲೋಡು ವಿದ್ಯುತ್ ವೈಭವೋಡು ನಮ್ಮ ಕೈ ದೇವರ ಸೇವನ ಸ್ವೀಕಾರ ಮಕ್ಕಳ ಮೂಲಕ ಐಕ್ಯ ಪೂರಕವಾಗಿ ಸಂಪತ್ತು ಏಕೀಕೃತವಾದ ಮನೋವೃತ್ತಿ ಸಿದ್ಧಿಯಾದ ಬರ್ಬೇಕು ಒಟ್ಟುಗು ಲೋಕದ ಸುಭಿಕ್ಷೆಗೆ ಗೂಢಾಪುರ ನಿತ್ಯ ಕರ್ತವ್ಯ ಈ ಭಕ್ತ ಭಜಕ ವರ್ಗಡು ದೇವರ ಸಿದ್ಧಿ ಮಲ್ಪಾಯಿ ಕೊರಲೆಗನೆ ಏಕಾದ ದೇವರು ಕಾರಣ ಕರ್ತ ಬರಬೇಕ ಇನಿ ಆಯ್ಕೆ ಕರ್ತವ್ಯನು ದೇವರ ಚಿತ್ತವು ಸ್ವೀಕಾರ ಮತ್ತೊಂದು ಮೇಲ್ಕಾದ ಸೇವನ ಸ್ವೀಕಾರ ಮತ್ತೊಂದು ಸಮಸ್ತ ಭಕ್ತಾದಿಗಳಿಗೆ ಸಕಲ ಇಷ್ಟಾರ್ಥನ ದೇವರ ಸಕಾಲೋಡು ಅನುಗ್ರಹಿ ಗಣಪರುಡು ಪಡೆದು ಪೂಜಾವಸಾನ ಪ್ರಸನ್ನ ಕಾಲೋಡು ಭಕ್ತಿಡು ಶ್ರದ್ಧೆಡು ಮಹಾಗಣಪತಿ ದೇವರ ದಿವ್ಯ ಸನ್ನಿಧಾನ ಚಿಂತನೆ ಮತ್ತೊಂದು ದೇವರ ಪ್ರಾರ್ಥನೆ ಮತ್ತೊಳಗ ಮಹಾಗಣಪತಿ ಮೂರ್ತಯೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾಯ ನಮಃ ಗೋವಿಂದ Gracias.
1555 ರಾಘವೇಂದ್ರ ಶೆಟ್ಟಿಯವರು ದೇವರ ಪ್ರಸಾದವನ್ನು ಈ ಹಿಂದಿನ ವರ್ಷಗಳಲ್ಲೂ ಸ್ವೀಕರಿಸಿ ಅವರು ಅದರ ಪುಣ್ಯಫಲವನ್ನು ಪಡೆದಿದ್ದಾರೆ. 1600 ಸ್ವಸ್ತಿಕ ಕಲಶ ಒಂದು ಮಾತ್ರ ಇರುವುದು 1800 2000 ಸ್ವಾಮಿ ಒಂದು 105 ರೂಪಾಯಿ ಈ ಹಿಂದಿನ ವರ್ಷಗಳಲ್ಲೂ ಈ ಒಂದು ಸ್ವಸ್ತಿಕದ ಕಲಶವನ್ನು ತಗೊಂಡು ಅವರ ಉದ್ದಿಮೆಯನ್ನು ಪ್ರಾರಂಭಿಸಿ ಅದನ್ನು ಜಯಶೀಲರಾದ ನಿದರ್ಶನಗಳು ನಮ್ಮ ಕನ್ನಡದಲ್ಲೇ ಇದೆ. ಯಾರಾದರೂ ಅಂತ ಎಣಿಸಿದ್ರೆ ಇದು ತೆಗೆದುಕೊಳ್ಳಿಕ್ಕೆ ಅವಕಾಶ. 45ನೇ ವರ್ಷದ ಮಹಾಗಣಪತಿಯ ಕಲಶ 3000. ದಯವಿಟ್ಟು ಮುಂದೆ ಬನ್ನಿ, ಒಬ್ಬರಿಗೆ ಮಾತ್ರ ಅವಕಾಶ. ಎಲ್ಲರಿಗೆ ನಾವು ಮುಂದೆ ಹೋಗ್ತೇವೆ. 3333 ಇದು ಮಂಗಳೂರು ಬೆಂಗಳೂರಿಗೆ ಒಳ್ಳೆ ಸಿಗಲ್ಲ. ಹಾಂ, 3333 ಕಳೆದ ಇದ್ದಾರೆ ಇಂಟರ್ವ್ಯೂ. 3350 ಸರಿ. ಸ್ವಸ್ತಿಕ ಕಲಶ ಒಬ್ಬರಿಗೆ ಮಾತ್ರ ಅವಕಾಶ. ಬೇಕಾದ ದಯವಿಟ್ಟು ಮುಂದೆ ಬನ್ನಿ. 3350 ಸ್ವಸ್ತಿಕ ಕಲಶ 3350. 45ನೇ ವರ್ಷದಲ್ಲಿ ಆರಾಧಿಸಲ್ಪಟ್ಟ ಮಹಾಗಣಪತಿಯ ಪೂರ್ಣ 3350. ಬನ್ನಿ 350 ಈ ಮಹಾಗಣಪತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ವಿಶೇಷ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ದೇವರು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅಂತ ಹೇಳಿ ಪ್ರಾರ್ಥಿಸುತ್ತೇವೆ. ಎರಡನೇದಾಗಿ ದೇವರಿಗೆ ಸಮರ್ಪಿಸಿದ ಹಣ್ಣು ಹಂಪಲು ಅಂತೆಯೇ ಹಣ್ಣುಕಾಯಿ 155. 200 300 400 ಸುನೀಲ್ ನಮ್ಮ ಕನ್ನಡ ಉದ್ಯಮಿಗಳು ಒಂದು ವಿಶೇಷ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅವರು ನೆಲೆಸಿದ ಇಷ್ಟಾರ್ಥಗಳು ನೆರವೇರಲಿ. ಇದು 400. ಇನ್ನೊಂದು ದೇವರಿಗೆ ಸಮರ್ಪಣೆ ಮಾಡಿದ ಹಣ್ಣು ಹಂಪಲು ಅಂತೆಯೇ ಹಣ್ಣುಕಾಯಿ 150 155 ಬನ್ನಿ 155 ನಮ್ಮ ಕೃಷ್ಣಚಂದ್ರಯ್ಯವರು ದೇವರ ದೊಡ್ಡ ಭಕ್ತರು ದೇವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅಂತ ಒಂದು ವಿಶೇಷ ಪ್ರಸಾದವನ್ನು ಎಲ್ಲರೂ ಪಡೆದಿದ್ದಾರೆ. ದೇವರು ಒಳ್ಳೆಯದು ಮಾಡಿದ್ದಾರೆ.
150 ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇತ್ತು 150 ರೂಪಾಯಿ 150 ರೂಪಾಯಿ ದೇವರಿಗೆ ಸಮರ್ಪಿಸಿದ ಗೋಡಂಬಿ ದ್ರಾಕ್ಷಿ 150 ಇನ್ನೊಂದು ಹಣ್ಣು ಹಂಪಲು 100 ರೂಪಾಯಿ 150 ಸುಖೇಶ್ವರರು ಅವರಿಗೆ ಗೊತ್ತು ಹಿಂದಿನ ವರ್ಷ ಪಡ್ಕೊಂಡು ಇನ್ನೊಂದು ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಸಕ್ಕರೆ ಎಲ್ಲ ದೇವರಿಗೆ ಸಮರ್ಪಣೆ ಮಾಡಿದೆ 100 ರೂಪಾಯಿ 100 ರೂಪಾಯಿ 150 200 ಸುಖೇಶ್ವರರು 250 ಆದರ್ಶರು 300 ವಿದೇಶರು ದೇವರಿಗೆ ಸಮರ್ಪಿಸಿದ ವಿಶೇಷ ಪ್ರಸಾದ ವಿದೇಶರು ಪಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನಾವು ಗಣೇಶೋತ್ಸವದ ಕಲೆಕ್ಷನ್ಗೂ ತುಂಬ ಶ್ರಮಪಟ್ಟು ದುಡಿದಿದ್ದಾರೆ. ಆ ಮಾನವರಿಗೆ ಅವರ ಇಷ್ಟ ಆದ ನೆರವೇರಿಸಿ ಅಂತ ಹೇಳಿ ಪ್ರಾರ್ಥಿಸಿದ್ದಾರೆ. ಇನ್ನೊಂದು ಡ್ರೈ ಫ್ರೂಟ್ಸ್ 200 ರೂಪಾಯಿ ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ 250 300 350 400 ರೂಪಾಯಿ 100 ರೂಪಾಯಿ 100 ರೂಪಾಯಿ 150 ನಮ್ಮ ಬೀರಬೆಟ್ಟವರು ಪ್ರಭಾಕರ್ ಶೆಟ್ಟರು 150 ರೂಪಾಯಿಗೆ ವಿಶೇಷ ಒಂದು ಪ್ರಸಾದ ಮಾಡಿದ್ದಾರೆ. ಇನ್ನೊಂದು ಡ್ರೈ ಫ್ರೂಟ್ಸ್ ದೇವರಿಗೆ ಸಮರ್ಪಿಸಿದ ವಿಶೇಷ ಹಪ್ಪ ಉಂಟು, ಬಾದಾಮಿ ಉಂಟು, ಖರ್ಜೂರ ಮತ್ತು ಗೋಡಂಬಿ ಕಲ್ಲು ಸಕ್ಕರೆ ಬಾದಾಮಿ 100 ರೂಪಾಯಿ 200 ರೂಪಾಯಿ 200 ಖರ್ಜೂರವನ್ನು ಪೇ ಮಾಡಿದ್ದಾರೆ. 200 ರೂಪಾಯಿ 200 200 ಆದರ್ಶ ವಿಶೇಷ ಹಣ್ಣು ದೇವರಿಗೆ ಸಮರ್ಪಣೆ ಮಾಡಿದ ಹಣ್ಣುಕಾಯಿ 155 155 ಅಗರಬತ್ತಿಗಳು ಮುಂದೆ ಹೋಗಿ 155 ಇನ್ನೊಂದು
ಸ್ಪರ್ಧೆ 250. ದ್ರಾಕ್ಷಿ 250. 300 ರೂಪಾಯಿ. 350. 400 ರೂಪಾಯಿ. 450. 500. ಎಲ್ಲ ಸುತ್ತೇಶ್ವರಗಳು 500 ರೂಪಾಯಿ. 500 ನಮ್ಮ ಕನ್ನಡದಲ್ಲಿ ಹರಿಶೇಖರು ದೇವರು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ದೇವರು ಇಷ್ಟ ನೆರವೇರಿಸ್ತೇವೆ. ಇನ್ನೊಂದು ದಾಳಿಂಬೆ, ಬೇರೆ ಕುಸುಂಬಿ ದೇವರು ಸಮರ್ಪಣೆ ಮಾಡಿದ ಹನುಮಂತರು 200. ಬೇಕಾದವರು ಬೇಗ ಬಂದು ದೂರದಿಂದ ಸಿಗುವುದಿಲ್ಲ. ಕೇವಲ ಸುರೇಶರು ಅವರಿಗೆ ತೆಪ್ಪವಾಗಿ ಇನ್ನೂರು ಬನ್ನಿ. 250. ಚೆನ್ನಾಗಿದೆ. ಅಡಿಪಾಡಿಗೆ 250. 250. ರೂಪಾಯಿಗಳು 250. ಗಣಪತಿ ದೇವರಿಗೆ ಅತೀವ ಪ್ರೀತಿಯ ಒಂದು ಕಪ್ಪು, ಒಂದು ಕಟ್ಟ ಕಪ್ಪು 200 ರೂಪಾಯಿ. ಬೆಳವಾಡಿಯವರಿಗೆ ಬರುವುದು ಒಳ್ಳೆ ಸಿದ್ಧಾಂತ 250. ಅವರು ಆಂಧ್ರ ಪ್ರದೇಶದಲ್ಲಿ ಕಬ್ಬಿನ ಬೆಳೆ ಮಾಡೋದ್ರಿಂದ 250 ರೂಪಾಯಿ. 300. ಗೆಂದಾಳಿ ಒಂದುಗೊನೆ ಕೊಟ್ಟ, ಗೆಂದಾಳಿ ಕೊಟ್ಟ ಒಂದುಗೊನೆ ಒಂದು ಕೊಟ್ಟಲ್ಲಿ 200 ರೂಪಾಯಿ. 250. ಟೆಂಪೋ 300. 350. 400. 500. 600 ರೂಪಾಯಿ.
ದೇವರಿಗೆ ಪೂರ್ತಿ ಸಮರ್ಪಣೆ ಮಾಡಿದ್ದು ಮನೆಗೆ ಜಾತಿಗೆ ದ್ರಾಕ್ಷಿ ರೂಪಾಯಿ 450 ರೂಪಾಯಿಗೆ ನಮ್ಮ ವೈದ್ಯರೇ ಸಮೀಕ್ಷೆಗಳು ಕೊಟ್ಟಿದ್ದಾರೆ. ಪ್ರಶಾಂತ್ ಹರಿಶಂಕರ್ ಪ್ರಶಾಂತ್ ಏನೋ ಮೂಲಕ ತಗೊಂಡ್ರೆ ಕೊನೆಯ ಪ್ರಸಾದ ಬಾಳೆಹಣ್ಣು ಆಮೇಲೆ 155 200 ಈಗ ನೀವು ತಗೊಂಡಿಲ್ಲ ಅಂದ್ರೆ 1 ವರ್ಷಕ್ಕಾಗಬೇಕು. ದಯವಿಟ್ಟು ಬೇಕಿದ್ದರು ಎಲ್ಲ ಏರಿಸಿ ತಗೊಂಡಿ. 26 ವರ್ಷಕ್ಕಾಗಬೇಕು. 550 ದೇವರ ವಿಶೇಷ ಪ್ರಸಾದವನ್ನು ಸ್ವೀಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಮಹಿಳೆಯರಿಗೂ ಈ ಮಹಾಗಣಪತಿ ಅವರು ಏನು ಆಸೆ ಇಟ್ಟುಕೊಂಡು ದೇವರ ಪ್ರಸಾದ ಸ್ವೀಕರಿಸಿದ್ದಾರೆ ಆ ಇಷ್ಟಾರ್ಥಿಗಳನ್ನು ಮಹಾಗಣಪತಿ ನೆರವೇರಿಸಿ ಇದು ಮುಂದಕ್ಕೂ ವಿಗ್ರಹವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ದಯವಿಟ್ಟು ಗ್ರಾಮಸ್ಥರು ಗಮನಿಸಿ ನಮ್ಮ ವಾಹನಗಳು ಭಜನೆ ಮಾಡ್ತಾ ಹೋಗಬೇಕು ಮತ್ತು ನಡ್ಕೊಂಡು ಪಾದಚಾರಿಗಳು ರಸ್ತೆ ಮಧ್ಯದಲ್ಲಿ ವಾಹನಗಳಿಗೆ ಏನು ತೊಂದರೆ ಮಾಡದೆ ಒಬ್ಬರೊಬ್ಬರು ದುಡ್ಡಿ ಮಾಡದೆ ಹೋಗಬೇಕು. ಅಂತೆ ಮೆರವಣಿಗೆ ವಾಹನದ ದೇವರನ್ನು ಮೆರವಣಿಗೆ ಕೊಂಡು ವಾಹನ ಸಿದ್ಧತೆಯನ್ನು ನಮ್ಮ ಅಭಿಮಾನಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಗಣೇಶೋತ್ಸವ ಆಚರಣೆ
ನಮ್ಮ ಸಾಮಾನ್ಯ ದೇವಸ್ಥಾನ ಮಾಡುವಂತೆ ಆಶೀರ್ವಾದವನ್ನು ಬೇಡುತ್ತಾ ಮೆರವಣಿಗೆಗೆ ಹೊರಡ್ತಾ ಇದ್ದೇವೆ. ಶ್ರೀದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಳ್ಳಿ ಅಂತೇಳಿ ಪ್ರಾರ್ಥಿಸುತ್ತೇವೆ.
ಸಜೀವ ಪಾದವ ಜಗದಾಸನನ ಪವಿತ್ರವೆಲ್ಲ ಕೃಷ್ಣ ಪಾದವ ಮದನ ಜಗಿದು ಭಕ್ತಾಸುರನ ಕೊಂದ ಪಾದವ ಮದನ ಜಗಿದು ಭಕ್ತಾಸುರನ ಕೊಂದ ಪಾದವ ಎಂಗುಲ್ ಟೂ ಕಾಲೇಜ್ ಬಂತು ಗೊತ್ತು ನಡೆದಿ ನಾನು ಕಾಲೇಜ್
जो तेरी खातिर तड़पे पहले से ही क्या उसे तड़पाना। ओ जालिमा, ओ जालिमा, जो तेरे इश्क में बहका पहले से ही क्या उसे बहकाना। ओ जालिमा, ओ जालिमा। 16 बरस के 2 कदम